ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತಿಲು ಕುಡ್ಲಗ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಡಿ 125 ಕೋಟಿ ರೂಪಾಯಿ ಅನುದಾನ ಕುಡ್ಲ ಮಹಾನಗರ ಪಾಲಿಕೆ ಸೇರಿದ ರಾಜ್ಯದ 10 ಪಾಲಿಕೆಗೆ 50 ಕೋಟಿ ರೂಪಾಯಿ ಮಂಜೂರು ಮಲ್ತದನೆಂದು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಂತಿರು ಕುಡ್ಲೆಡು ಗುರುವಾರ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಉದಿಪನ ಮಲ್ತದು ಆರ್ಪಾತೆರಿಯರು ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಭೆ ಗುರುವಾರ ಕುಡ್ಲದ ಟಿವಿ ರಮಣ್ ಪೈ ಹಾಲ್ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬುದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಎತ್ಕೊಂಡಿರು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆನ ಉದಿಪನ ಮಲ್ತೆರು. రాజ్యను డ్రగ్స్ దాంతిన రాజ్య ఆద మల్పరే బిగియాయిన ಕ್ರಮದೊಂದಿಲ್ಲ ವಿದ್ಯಾರ್ಥಿಗಳು ಜೋಕುಲು ನಡೆದು ಭಾರಿ ಕಷ್ಟ ಅನುಭವ ಪಡುತ್ತಾರೆ. ಮೀನುಗಾರಿಕೆಗೂ ಕರಾವಳಿದ ಬುಲಚಿಲ್ಗೂ ತಿರುಗಾಟ ಉದ್ಯಮಕ್ಕೂ ಹೆಚ್ಚು ಒತ್ತು ಕೊರ್ಪ ಕಡಲದ ಸರಕಿಳಿದು ಕರೆಂಟ್ ಉತ್ಪತ್ತಿ ಮಲ್ಪರೆ ಉಮೇದದ ತೊಂದಡು ಬಿಜೆಪಿ ಅಧಿಕಾರಿಗೂ ಬರೆಯರೆ ಪಕ್ಷದ ಕಾರ್ಯಕರ್ತರನ ಶ್ರಮ ಕಾರಣ ಪಕ್ಷನು ನನ್ನಲಾತ ಗಟ್ಟಿಮುಟ್ಟು ಮಲ್ಪೊಡು ಬಿಜೆಪಿಡ್ದು ಕರ್ನಾಟಕದ ಜನ ಕಲ್ಯಾಣ ಆವಡಂದು ಯಡಿಯೂರಪ್ಪರು ಪಂಡೆರು. ರಾಜರಾಜೇಶ್ವರಿ ನಗರದ ಓಟುಡು 40,000 ಓಟುದ ಅಂತರಡು ಪಕ್ಷ ಗೆಂದಡು ಶಿರಾಡ್ 25,000 ಓಟುದ ಅಂತರಡು ಗೆಂದುವ ಅಂದು ಪಂಡಿನ ಮುಖ್ಯಮಂತ್ರಿಯರು ಕೊಡ್ಲಗ್ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಡು 125 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಲ್ತದಂಡು ಕುಡ್ಲ ಸೇರಿದ ರಾಜ್ಯದ 10 ಮಹಾನಗರ ಪಾಲಿಕೆಗೆ 50 ಕೋಟಿ ರೂಪಾಯಿ ಮಂಜೂರು ಮಲ್ತದಂಡು ನನಲ ಒಂತಿ ಕಾಲ ಮಾಸ್ಕ್ ಪಾಡೊಂದು ಅಂತರ ಕಾತೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯರನ ಉದ್ದೇಶದಂಚ ಕೊರೋನಾ ಸೀಕನ ಗಿಡಪಡಾತನೆಂದು ಬಿಎಸ್ ಯಡಿಯೂರಪ್ಪ ಪಂಡೆರು. ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 25 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರ ಪರಿಶ್ರಮ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ತಾವೆಲ್ಲ ಗಮನಿಸಿದ್ದೀರ. ಅನೇಕ ಹಿರಿಯ ನಾಯಕರು ಬೇರೆ ಪಕ್ಷದವರು ಸೋಲನ್ನು ಅನುಭವಿಸಬೇಕಾಯಿತು. ಭಾರತೀಯ ಜನತಾ ಪಾರ್ಟಿ 28ರಲ್ಲಿ 25 ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ಒಂದು ದಾಖಲೆಯನ್ನು ಸಾಧಿಸೋದು ಸಹ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆರ್ ನಗರದಲ್ಲಿ ಕನಿಷ್ಠ 40,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಆರ್ ನಗರದಲ್ಲಿ ನಾವು ಗೆಲ್ಲೋರಿದ್ದೇವೆ. ಅದೇ ರೀತಿ ಸಿರಾದಲ್ಲೂ ಸಹ 20ರಿಂದ 25,000 ಅಂತರದಲ್ಲಿ ನಾವು ಗೆಲ್ಲೋರಿದ್ದೇವೆ. ಯಾವ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2 ಕ್ಷೇತ್ರದಲ್ಲಿ ಚುನಾವಣೆ ನಡೀತೋ ಕಾಂಗ್ರೆಸ್ ದಯನೀಯ ಒಂದು ಸೋಲನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥ ಅರಿವು ಇಲ್ಲದೇ ಮನಬಂದಂತೆ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡ್ತಾ ಇರೋದನ್ನು ತಾವೆಲ್ಲ ಗಮನಿಸಿದ್ದೀರ. ಇದಕ್ಕೆಲ್ಲ ಉತ್ತರ 10ನೇ ತಾರೀಕು ಫಲಿತಾಂಶ. ಮಂಗಳೂರಿಗೆ ಈ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಲ್ಲಿ ಸುಮಾರು 125 ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ನಿಮ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇನೆ. 50 ಕೋಟಿ ರೂಪಾಯಿಗೆ ನಾನು ಈಗಾಗಲೇ ಮಂಜೂರಾತಿಯನ್ನು ಕೊಡಬೇಕು ಅಂತ ಆದೇಶವನ್ನು ಮಾಡಿದ್ದೇನೆ. ಮಂಗಳೂರಿನಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ, ಬೆಳಗಾವಿನಲ್ಲಿ, ಕಲಬುರಗಿ, ಬಳ್ಳಾರಿ, ದಾವಣಗೆರೆ, ಶಿವಮೊಗ್ಗ, ವಿಜಯಪುರ, ಮೈಸೂರು, ತುಮಕೂರು ಈ 10 ಮಹಾನಗರ ಪಾಲಿಕೆಗೆ 50 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೇವೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ನ ಹೆಸರಿನಲ್ಲಿ ಮತಾಂತರಗೊಳಿಸ್ತಾ ಇರೋ ಬಗ್ಗೆ ಭಾಳ ಅಷ್ಟು ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ವರದಿ ಆಗ್ತಾ ಇದೆ. ಈಗಾಗಲೇ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ.
ಬೇರೆ ರಾಜ್ಯದಲ್ಲಿ ಯಾರು ಮಾಡಿದಾರೋ ಬಿಟ್ಟಾರೋ ಗೊತ್ತಿಲ್ಲ, ಆದರೆ ಕರ್ನಾಟಕ ರಾಜ್ಯದಲ್ಲೂ ಸಹ ಇದಕ್ಕೆ ಕೊನೆ ಮಾಡಬೇಕಾಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ವಿಶ್ವಾಸದಿಂದ ಹೇಳಬಲ್ಲೆ, ನಮ್ಮೆಲ್ಲ ಪದಾಧಿಕಾರಿಗಳ ಪರಿಶ್ರಮದಿಂದ ಮುಂದಿನ ಪಂಚಾಯತ್ ಚುನಾವಣೆಯಲ್ಲಿ 80% ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತರ್ತೀವಿ. ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಹೇಳ್ತಿದ್ರು, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಗುರಿ ಏನು ಹೇಳಿದ್ರೆ, ಒಂದು ಸ್ಥಾನ ಅಲ್ಲ, ಅರ್ಧ ಸ್ಥಾನವನ್ನು ನಾವು ಬಿಟ್ಟು ಕೊಡಲಾರೆವು. ಆ ಸಂಕಲ್ಪವನ್ನು ಇಲ್ಲಿ ಮಾಡ್ತೇವೆ. ಮುಂದಿನ ಚುನಾವಣೆಗಳಲ್ಲಿ ಅರ್ಧ ಸ್ಥಾನವನ್ನು ನಾವು ಬಿಟ್ಟು ಕೊಡಲಾರೆವು. ಎಲ್ಲ ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ರೀತಿಯಲ್ಲಿ ನಾವು ಸಂಘಟನೆಯನ್ನು ಮಾಡ್ತೇವೆ. ವಿಶೇಷವಾಗಿ ಕರಾವಳಿ ಜಿಲ್ಲೆ ಜನಸಂಘದ ಕಾಲದಲ್ಲಿ ಮೊದಲ ಬಾರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದಾಗ ನಾವು ಒಂದು ವಿಧಾನಸಭೆಯನ್ನು ಗೆದ್ದವರು ಜನಸಂಘದ ಕಾಲದಲ್ಲಿ. ಆ ಕಾಲದಲ್ಲಿ ಉಡುಪಿಯ ನಗರಸಭೆಯನ್ನು ಆ ಕಾಲದಲ್ಲೇ ಗೆದ್ದವರು. ಆವತ್ತಿನಿಂದ ಇವತ್ತಿನವರೆಗೆ ಸಂಘಟನಾತ್ಮಕವಾಗಿರ್ತಕ್ಕಂಥ ಗೆಲುವು ಕರಾವಳಿ ಜಿಲ್ಲೆಗಳಲ್ಲಿ ಪಡ್ಕೊಂಡು ಬಂದದ್ದು. ಈ ಸಂಘಟನಾತ್ಮಕವಾಗಿರ್ತಕ್ಕಂಥ ಗೆಲುವಿನ ಆಧಾರದಲ್ಲಿ ಸಂಘಟನೆಯನ್ನು ಇನ್ನಷ್ಟು ಸುಸೂತ್ರವಾಗಿ ಮಾಡ್ತಾ ಇವತ್ತು ರಾಜ್ಯ ಕಾರ್ಯಕಾರಿಣಿಯನ್ನು ಮಾಡಬೇಕು 3 ತಿಂಗಳಿಗೆ ಒಂದು ಸಾರಿ ಅನ್ನತಕ್ಕಂಥದ್ದಿದೆ. ಆದರೆ ಕೋವಿಡ್ನ ಕಾರಣಕ್ಕೋಸ್ಕರ ರಾಜ್ಯ ಕಾರ್ಯಕಾರಿಣಿ ಪೂರ್ಣ ಸಮಿತಿ ಮಾಡಬೇಕಿದ್ರೆ 500 ಸಂಖ್ಯೆಯನ್ನು ದಾಟ್ತದೆ. ಆ ಕಾರಣಕ್ಕೋಸ್ಕರ ನಾವು ರಾಜ್ಯ ಕಾರ್ಯಕಾರಿಣಿಯನ್ನು ವಿಶೇಷ ಸಭೆ ಅಂತ ಹೇಳಿ ಪದಾಧಿಕಾರಿಗಳು, ಕೋರ್ ಕಮಿಟಿಯ ಸದಸ್ಯರು ಮತ್ತು ಸಂಘಟನೆ ವಿಭಾಗದ ಪ್ರಭಾರಿಗಳು, ಸಂಘಟನಾ ಕಾರ್ಯದರ್ಶಿಗಳನ್ನು ಸೇರಿಸಿ ಈ ಸಭೆಯನ್ನು ಮಾಡ್ತೇವೆ. ಆದರೆ ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಂಕಲ್ಪ ಇರತಕ್ಕಂಥ ಪ್ರತಿ ತಿಂಗಳಿಗೆ ಒಂದು ಸಾರಿ ಪ್ರತಿ ಜಿಲ್ಲೆಯಲ್ಲಿ ಆಗಬೇಕು. ಕೇಂದ್ರದ ಮಂತ್ರಿಯರಾದ ಸದಾನಂದ ಗೌಡ, ಬೊಕ್ಕ ಪ್ರಹ್ಲಾದ್ ಜೋಶಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಒತ್ತು ಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಕಂದಾಯ ಮಂತ್ರಿ ಆರ್ ಅಶೋಕ್, ಗ್ರಾಮೀಣಾಭಿವೃದ್ಧಿ ಮಂತ್ರಿ ಈಶ್ವರಪ್ಪ, ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯಂತರ ಅಂಜನೆ ಮಂತ್ರಿ ಸಿಟಿ ರವಿ, ಕಾರ್ಮಿಕ ಮಂತ್ರಿ ಅರವಿಂದ ಲಿಂಬಾವಳಿ, ರಾಜ್ಯ ಬಿಜೆಪಿ ಗುರ್ಕಾರರೆ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾ ಬಿಜೆಪಿ ಗುರ್ಕಾರರೆ ಸುದರ್ಶನ್ ಬೆದ್ರಾ ಪಾಲ್ಗೊಂಡರು. ಗುಜರಾತ್ ರಾಸಾಯನಿಕ ಬಾಯ್ಲರ್ ಪುಡದು 9 ಜನ ತೀರ್ದರು. 5 ಜನ ಕೆಲಸಗಾರರ ಸ್ಥಿತಿಗತಿ ಗಂಭೀರವಾದುಂಡು. ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಭರಟು ಸಾಗುತ್ತುಂಡು. ಗುಜರಾತ್ ಅಹಮದಾಬಾದ್ ಪಿರಾನಾ ಬಿಪ್ರಾಜ್ ಮಾರ್ಕೊಡುಪ್ಪುನ ಕಾರ್ಖಾನೆಡ್ ರಾಸಾಯನಿಕ ಬಾಯ್ಲರ್ ಪುಡಾಯಿ ನಡೆದವರ 9 ಜನ ಜೀವ ಕಳೆಯುಂದಿರು. ಬೊಕ 5 ಜನಕ್ಕೂ ಜೋರುದ ಪೆಟ್ಟಾತಂಡು. ಬಾಯ್ಲರ್ ಪುಡಾಯಿನ ಪೋಡ್ಸುಗು ಕಾರ್ಖಾನೆದ ಮಾಡು ಬಿಚ್ಚಿತು ಬುಡ್ದು ಕಟ್ವನದುಲೈ ಕಾರ್ಮಿಕರು ತಿಕ್ಕದು ಬುಡ್ದರು. ರಕ್ಷಣಾ ಪಟ್ಲಮು ಕಾರ್ಯಾಚರಣೆಡ್ ಹೆಚ್ಚಿನ ಕಾರ್ಮಿಕರನ್ನು ಬಚಾವ್ ಮಲ್ತದಂಡು. ಅಗ್ನಿಶಾಮಕ ವಿಭಾಗದ ಅಶ್ಪಡ್ಲ ಹೆಚ್ಚ ಬೇಲದಕಲು 24 ಹೆಚ್ಚ ಅಗ್ನಿಶಾಮಕ ವಿಭಾಗದ ಗಾಡಿಲಿನ ಗಲಸದು ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದರು. ಅಗ್ನಿಶಾಮಕ ದಳದ ಅಧಿಕಾರಿ ಎಂಎಫ್ ದಸ್ತೂರ್ ಈ ಬಗೆಟ್ಟು ಪಾತಿರ್ದು ರಕ್ಷಣಾ ಕಾರ್ಯಾಚರಣೆಡ್ 5 ಜನಕ್ಕನ್ನು ಬಚಾವ್ ಮಲ್ತ ಅಕುಲು ಇತ್ತೆ ಆಸ್ಪತ್ರೆಡುಳ್ಳರು. ನನ್ನಲ್ಲ ಇರುವೆರು ಅಡಿಕೆ ಬೂರ್ದುನ ಸಂಶಯ ಉಂಡು. ರಕ್ಷಣಾ ಕಾರ್ಯಾಚರಣೆ ದುಂಬರಿದನೆಂದು ಪಂತೆರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಂಗತಿಗೂ ಭಾರಿ ಬೇಚಾರು ತೆರಿಪಾದರು. ಖಾಸಗಿ ಟಿವಿ ಚಾನೆಲ್ದ ಯಜಮಾನರು ಬೊಕ್ಕ ಪ್ರಧಾನ ಸಂಪಾದಕರು ಅರ್ನಬ್ ಗೋಸ್ವಾಮಿಯರನ್ನು 14 ದಿನ ನ್ಯಾಯಾಂಗ ಬಂಧನಗೂ ಒಪ್ಪಾದು ಅಲಿಬಾಗ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಪು ಕೊಡ್ತುಂಡು. ಅನ್ವಯ್ ನಾಯಕ್ ಜೀವದತ್ತೊನ್ನ ಕೇಸಿಗೆ ಸಂಬಂಧಪಟ್ಟದು ಗೋಸ್ವಾಮಿ ಸೇರಿದು 3 ಆರೋಪಿಗಳನ್ನು ಮಹಾರಾಷ್ಟ್ರದ ಪೊಲೀಸರು ಬಂಧನ ಮಲ್ತದಿತ್ತರು. ಖಾಸಗಿ ಟಿವಿ ವಾಹಿನಿದ ಯಜಮಾನರು ಬೊಕ್ಕ ಪ್ರಧಾನ ಸಂಪಾದಕರು ಅರ್ನಬ್ ಗೋಸ್ವಾಮಿನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಗೂ ಒಪ್ಪಿಸಾದು ಅಲಿಬಾಗ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಪು ಗೊತ್ತು ಮಲ್ತದಂಡು. ಅನ್ವಯ್ ನಾಯಕ್ ಜೀವದತ್ತುನ್ನ ಕೇಸಿಗೆ ಸಂಬಂಧಪಟ್ಟನಂಚ ಅರ್ನಬ್ ಗೋಸ್ವಾಮಿ ಸೇರಿದು 3 ಆರೋಪಿಗಳನ್ನು ಮಹಾರಾಷ್ಟ್ರ ಪೊಲೀಸರು ಬುಧವಾರ ರಾತ್ರಿ ಕೋರ್ಟ್ಗೂ ಹಾಜರು ಮಲ್ತದಿತ್ತಂಡು. ಎದುಂಬು ಅನ್ವಯ್ ನಾಯಕ್ ಆರ್ಕಿಟೆಕ್ಟ್ ಆದಿತ್ಯನಾರ್ 2018 ಜೀವದತ್ತೊಂದಿರು. ತಾನು ಜೀವದತ್ತೊಂದಿರೆ ಅರ್ನಬ್ ಗೋಸ್ವಾಮಿ ಬೊಕ್ಕ ಇರುವೆರು ಕಾರಣಾದ ತೆರಿಪಾದ ಡೆತ್ ನೋಟು ಬರುತ್ತಿದ್ದು ಜೀವದತ್ತೊಂದಿರು. ಈ ಬಗೆಟ್ಟು ವಾದ ಎದುರುವಾದ ಕೇಂದು ಕೋರ್ಟ್ ಗೋಸ್ವಾಮಿಗೂ 14 ದಿನ ನ್ಯಾಯಾಂಗ ಬಂಧನ ಪಾಡ್ತಂಡು. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಅಪರಾಧಿ ಸ್ಥಾನಡುಳ್ಳರು. 6 ಬಿಜೆಪಿಗೆ ಸೇರುವಿರು ಪನ್ಪುನವು ಶುದ್ಧ ಸುಳ್ಳು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಂತೇರು. ಕುಡ್ಲಡ್ ಬಿಜೆಪಿ ಕಾರ್ಯಕಾರಿಣಿ ಸಭೆಟ್ಟು ಪಾಲ್ದೊತ್ತು ನೆರೆ ಬತ್ತಿನ 6 ಸುದ್ದಿಗಾರರಿಡ ಪಾತಿದ್ದರು.
ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಸಿಬಿಐ ಸ್ವಾಧೀನೋಡು ಉಪ್ಪು ನೀಡಿದ ಅವರ ಕುಡ್ಲಡ್ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಅಭಿಪ್ರಾಯ ತೆರಿಪಾದರು. ಕುಡ್ಲದ ಟಿವಿ ರಮಣ್ ಪೈ ಹಾಲ್ಡ್ நடத்தின ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಟ್ಟು ಪಾಲ್ದೊತ್ತನರ ಬತ್ತಿನ ಮುಖ್ಯಮಂತ್ರಿಯರು ಸಿಬಿಐಗೆ ಸಾಕ್ಷಿ ಆಧಾರ ತಿಕ್ಕ ನೀಡಿದ ಅವರ ವಿನಯ್ ಕುಲಕರ್ಣಿಯರನ್ನು ಸ್ವಾಧೀನಗದು ತೊಂದರು. ಅರನ ಕುಟುಂಬಕ್ಕೂ ನ್ಯಾಯ ತಿಕ್ಕೊಡು ಪನ್ಪುನವು ಮಾತಿರ್ನಲ ಇಚ್ಛೆ ಇತ್ತೆ ಹಂಡಲ ನ್ಯಾಯ ತಿಕ್ಕದಂಡು ಪನ್ಪುನವೇ ಎಂಕ್ಲಿನ ಅಭಿಪ್ರಾಯ ಅಂದ ಪಂಡೇರು. ವಿನಯ್ ಕುಲಕರ್ಣಿ ಬಿಜೆಪಿಗೆ ಸೇರುವೇರು ಪನ್ಪುನವು ಸುಳ್ಳುಂದು ಬಿಎಸ್ ಯಡಿಯೂರಪ್ಪರು ಪಂಡೇರು. ವಿನಯ್ ಕುಲಕರ್ಣಿನ ಅವರು ಅಪರಾಧ ಸ್ಥಾನದಲ್ಲಿರೋದನ್ನೇ ಸಿಬಿಐ ತನಿಖೆ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಎಲ್ಲರ ಅಪೇಕ್ಷೆ. ಈಗಲಾದರೂ ನ್ಯಾಯ ಸಿಗಲಿ ಅಂತೇಳಿ ಆಸೆ ವ್ಯಕ್ತಪಡಿಸ್ತಾರೆ. ಸರ್ಕಾರ ಇದ್ರ ಬಗ್ಗೆ ಹಸ್ತಕ್ಷೇಪ ಮಾಡ್ತಿದೆ ಅಂತೇಳಿ ಕಾಂಗ್ರೆಸ್ ಆರೋಪ. ಯಾರು ಬೇಕಾದ್ರೆ ಎಲ್ಲಿ ಸಿಬಿಐ ಅವರು ಭಾಳ ವರ್ಷಗಳ ನಂತರ ನಡೆದಂಥ ಘಟನೆ ಆ ಕುಟುಂಬ ನ್ಯಾಯ ಒದಗಿಸುವ ಪ್ರಯತ್ನ ನಡೆದಿದೆ. ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದ ಅವನು ಬಂಧನ ಮಾಡಿದ್ದಾರೆ. ಸತ್ಯ ಏನು ಅಂತ ಹೊರಬರುತ್ತೆ. ಬಿಜೆಪಿ ಸೇರುವ ಸಾಧ್ಯತೆ ಇತ್ತು, ಮಾತುಕತೆ ಆಗ್ತಾ ಇತ್ತು. ಯಾರು ಅದೆಲ್ಲ ಎದುರು ಪಕ್ಷದ ನಾಯಕರು ಸಿದ್ದರಾಮಯ್ಯರು ಪಗೆಲಕನ್ನ ಕಟ್ಟೊಂದುಳ್ಳರು. ಓಟುದ ಲೆಕ್ಕ ಅವಡು ಕಾಂಗ್ರೆಸ್ ಬರಿಕು ಒಂದುಂಡು. ಬಿಜೆಪಿ ಬಗೆಟ್ ಪಾತಿರುಳ ನೈತಿಕತೆ ಅರಗಿಜ್ಜಿಂದು ಕಂದಾಯ ಮಂತ್ರಿ ಆರ್ ಅಶೋಕ್ ಪಂತಿರ್ ಆರು ಕುಡ್ಲಡು ಗುರುವಾರ ಸುದ್ದಿಗಾರರ ಪಾತೆರಿಯರು. ಸಿದ್ದರಾಮಯ್ಯರಿಗೆ ಪಗೆಲಕನ್ನ ಕಟ್ಟೊಂದುಂಡು. ಕಾಂಗ್ರೆಸ್ ಪಕ್ಷಡು ಏರು ಲೀಡರ್ ಎಂದು ಕಾರ್ಯಕರ್ತರಿಗೆ ಗೊತ್ತಿಜ್ಜಿಂದು ರಾಜ್ಯದ ಕಂದಾಯ ಮಂತ್ರಿ ಆರ್ ಅಶೋಕ್ ಕೋಂಗಿ ಬಂತಿದ್ದರು. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಟ್ಟು ಪಾಲ್ದೊತ್ತುನೆರೆ ಕುಡ್ಲಗ ಬತ್ತಿನ ಮಂತ್ರಿಯರು ಸುದ್ದಿಗಾರರ ಪಾತೆರಿಯರು. ಪಗೆಲಕನ್ನ ಕಟ್ಟುನೆನೆ ಸಿದ್ದರಾಮಯ್ಯರು ಬುರ್ದು ಬುಡಡು. ಕಾಂಗ್ರೆಸ್ ಬಜಿ ಪಂತ ಉಂಡು. ಡಿಕೆ ಶಿಡ್ದು ದುಂಬುಲೆಂದು ಸಿದ್ದರಾಮಯ್ಯರು ತೋಜ ಒಂದುಳ್ಳರು. ನಿಖಲನೆ ಪಕ್ಷದ ನಾಯಕರು ಪಕ್ಷ ಬುಡ್ದು ಪೋನಗ ಏರುದಾಯ ಪ್ರಶ್ನೆ ಮಲ್ತಿಜರು. ಬಿಜೆಪಿದ ಬಗೆಟ್ ಪಾತೆರುನ ನೈತಿಕತೆ ಇರಗಿಜ್ಜಿಂದು ಸಿದ್ದರಾಮಯ್ಯರಿಗೆ ಪಂಡಿನ ಆರ್ ಅಶೋಕ್ ಓಟುದ ಲೆಕ್ಕ ಅವಡು ಕಾಂಗ್ರೆಸ್ ಪಕ್ಷ ಮೂಲ ಸೇರணுಂದು ಭವಿಷ್ಯ ಪಂಡೇರು. ಕಾಂಗ್ರೆಸ್ ಅಲ್ಲಿ ಯಾರು ಲೀಡ್ರು ಅಂತ ಯಾರಿಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಲೀಡ್ರು, ಸಿದ್ದರಾಮಯ್ಯನವರಲ್ಲಿ ಪೈಪೋಟಿ ಅಷ್ಟೇ. ಇವತ್ತು ಆ ಪೈಪೋಟಿಯಲ್ಲಿ ದಿನನಿತ್ಯ ಸಿದ್ದರಾಮಯ್ಯನವರು ನಾನು ಮುಂದೆ ಇದ್ದೀನಿ, ಡಿ ಕೆಗಿಂತ ನಾನು ಮುಂದೆ ಇದ್ದೀನಿ ಅಂತ ತೋರಿಸ್ಕೊಳಕ್ಕೋಸ್ಕರ ಹೊಸ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರಂಥ ವಿರೋಧ ಪಕ್ಷದ ನಾಯಕರಾಗಿ ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಶ್ಯಾಡೋ ಕ್ಯಾಬಿನೆಟ್ ಅಂತೇಳಿ ಅವರ ಬಾಯಲ್ಲಿ ಈ ಥರದ ಮಾತು ಬರುವಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಅದರಿಂದ ಏನು ಕಾಂಗ್ರೆಸ್ ಅವರು ಅಗಲಕನ್ನು ಕಾಣಿಸ್ತಾ ಇದ್ದಾರೆ. 10ನೇ ತಾರೀಕು ರಿಸಲ್ಟ್ ಬಂದಮೇಲೆ MLC ಇದೆಲ್ಲ ರಿಸಲ್ಟ್ ಬಂದಮೇಲೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮೂಲೆ ಗುಂಪಾಗ್ತದೆ. ನಾನು ಸಿದ್ದರಾಮಯ್ಯನವರು ಇನ್ನೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನೀವು ಮಾತಾಡ್ತಿರಲ್ಲ, ಅದು ಬೇರೆ ಪಾರ್ಟಿ, ನಾವು BJP. ನಮ್ಮದು ಕೇಂದ್ರದ ನಾಯಕತ್ವ ಭಾಳ ಸ್ಟ್ರಾಂಗ್ ನಾಯಕತ್ವ ಇದೆ. ನಿಮ್ಮ ಥರ ವೀಕ್ ಅಲ್ಲ, ವೀಕ್ ನಾಯಕತ್ವನೇ ಇಲ್ಲ. ಒಬ್ಬ ಅಡಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಕಾಂಗ್ರೆಸ್. ಇವತ್ತು ನಿಮಗೆ ನಿಜವಾಗೂ ದಮ್ಮಿದ್ರೆ ತಾಕತ್ತಿದ್ರೆ ನಿಮ್ಮ ಪಾರ್ಟಿ ಬಿಟ್ಟು ಹೋದ್ರಲ್ಲ 15 ಜನ, ಯಾಕೆ ಬಿಟ್ಟು ಹೋದ್ರು ಕಾಂಗ್ರೆಸ್ MLAಗಳು? ಅವ್ರನ್ನೇ ತಡೆಯೋಕ್ಕಾಗಿಲ್ಲ ನಿಮ್ಮ ಕೈಲಿ. ಇನ್ನು ಗೆಲ್ಲೋ ಪ್ರಶ್ನೆ ಉದ್ಭವ ಆಗಲ್ಲ. BJP ಬಗ್ಗೆ ಮಾತಾಡುವಂಥ ನೈತಿಕತೆ ನಿಮಗೆ ಇಲ್ಲ. ಒಡಿಪು ಸಿರಿಕೃಷ್ಣ ಮಠಟ್ಟು ನಿಜ ಅಶ್ವಯುಜ ಶುಕ್ಲ ತ್ರಯೋದಶಿರ್ದು ಕೃಷ್ಣ ಪಂಚಮಿ ಮುಟ ಬಡಗು ಮಾಳಿಗಡ್ ಋಕ್ ಸಂಹಿತ ಯಾಗ ನಡೆತೊಂದಿತ್ತದು ಗುರುವಾರ ಪೂರ್ಣಾಹುತಿಯಾದ ಮಹಾಮಂಗಳಾರತಿ ಪತ್ಯರು. ಪರ್ಯಾಯ ಅದಮಾರು ಮಠಾಧೀಶರು ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಬೊಕ್ಕ ಏಷಪ್ರಿಯ ತೀರ್ಥ ಶ್ರೀಪಾದರು ಪಾಲ್ದೊಂಡರು. ಒಡಿಪು ಸಿರಿಕೃಷ್ಣ ಮಠದ ಬಡಗು ಮಾಳಿಗೆಡ್ ಕಟ್ಟದಿನ ಮಂಟಪಡು ನಡೆತನ ಋಕ್ ಸಂಹಿತ ಯಾಗದ ಅಕೇರಿದ ಕಾರ್ಯಕ್ರಮ ಗುರುವಾರ ಅಟ್ಟಣೆಯಾದಿತ್ತರು. ನಿಜ ಅಶ್ವಯುಜ ಶುಕ್ಲ ತ್ರಯೋದಶಿರ್ದು ಕೃಷ್ಣ ಪಂಚಮಿ ಮುಟ ನಡೆತಿನ ಯಾಗದ ಪೂರ್ಣಾಹುತಿ ಮಲ್ತೆರು. ಮಹಾಮಂಗಳಾರತಿ ಮಲ್ತದು ಭಕ್ತರಿಗೆ ಪ್ರಸಾದ ಕೊರಿಯರು. ಪರ್ಯಾಯ ಅದಮಾರು ಮಠಾಧೀಶರು ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಬೊಕ್ಕ ಏಷಪ್ರಿಯ ತೀರ್ಥ ಸ್ವಾಮೀಜಿಯರು ಇತ್ತದು ಅವಧಾನಿ ವಿದ್ವಾನ್ ಗುಂಡಿಬೈಲ್ ಸುಬ್ರಹ್ಮಣ್ಯ ಭಟ್ರ ದುಂಬಾಳ್ಚಡೆ ನಡೆತಿನ ಈ ಧಾರ್ಮಿಕ ಕಾರ್ಯಕ್ರಮಟ್ಟು ಅಕೇರಿಗೆ ಮಧ್ವಕ್ಕೆದುಟ್ಟು ಜಲಕಾಂಡ್. ಅಪುತ್ರ
जीवन्तु शरदां शतम्। ಕಾಲಚಕ್ರ ತಿರ್ಗೊಂದು ಇತ್ತಲೆಕನೆ ನರಮಾನ್ಯನ ಬದುಕುಡು ಬದಲಾವಣೆ ಆವೊಂದುಂಡು ಅಂಚಾನಗ ಪಿರಾಕದ ಬದುಕದ ರೀತಿ ಬೊಕ್ಕ ತಾನು ಗಲಸೊಂದಿತ್ತಿನ ವಸ್ತುಲೇನು ಮದತೊಂದುಲ್ಲೆರು ಅವನು ಮಾತ ನೆಂಪು ಮಲ್ತುನ್ನ ಕೆಲಸನು ಕುಡ್ಲಾ ಚಪ್ಪುದ ಸೈಂಟ್ ಆಂಟನಿ ಚರ್ಚ್ ಮಲ್ತೊಂದುಂಡು ಇತ್ತೆ ಆ ಬಗಿಟ್ಟು ಒಂಚು ವರದಿ ನಿಕುಲು ಇತ್ತೆ ತೂವೊಂದುಪ್ಪುನ ಇಂಗ್ರೇಜಿ ಕುಡ್ಲಾ ಜಪ್ಪುದ ಸೈಂಟ್ ಆಂಟನಿ ಚರ್ಚ್ ಆದುಂಡು ಮುಲ್ಪ ದುಂಬುದ ಕಾಲದ ವಸ್ತುಲೇನು ತೂನಗ ನಮ್ಮ ಹಿರಿಯರನ ಬದುಕದ ರೀತಿ ನೀತಿ ಒರೋನೆ ನೆಂಪು ಆಪುಂಡು ಆನಿದ ಕಾಲಡು ಇಂಚಿನ ತಂತ್ರಜ್ಞಾನ ಇತ್ತಂಡ ಆಶ್ಚರ್ಯ ಆಪುಂಡು ಈ ಸೈಂಟ್ ಆಂಟನಿ ಚರ್ಚ್ಗೆ 100 ವರ್ಷ ಕರಿದುಂಡು ಇತ್ತೆ ತಿರ್ಗಾಟದಕ್ಲಿನ ಮೆಚ್ಚುಗೆದ ಕೇಂದ್ರ ಆದುಂಡು సమాజ సేవే సేర్నంచ ಬೇತೆ ಬೇತೆ ಸೇವಾ ಕಾರ್ಯಕ್ರಮಗಳನ್ನು ನಡಪುವಂದುಪ್ಪನ ಚರ್ಚ್ ಆನಿದ ಕಾಲದ ಸಾಧನೆಗಳನ್ನು ಆನಿದ ತಂತ್ರಜ್ಞಾನಗಳನ್ನು ಇತ್ತಿದಕ್ಲೆಗ್ ಪೊಲವು ಮಲ್ತು ಕೊರೊಂದುಂಡು ಚರ್ಚ್ ಮುಖ್ಯಸ್ಥರು ಧರ್ಮಗುರು ಓನಿಲ್ ಡಿಸೋಜಾ ದಾದಪಂಪಿರು ಕೆನ್ನೆ ಬೆಂದೂರಿನ ಜಾನ್ ತಾವೂರ್ ಅವರಲ್ಲಿ ತುಂಬ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟಂಥ ವ್ಯಕ್ತಿ ಅವರು ಸುಮಾರು 100ಕ್ಕೂ ಮಿಕ್ಕಿ ದೇಶಗಳಿಗೆ ಪ್ರಯಾಣ ಮಾಡಿದವರು ಅವರಲ್ಲಿ ಈ ಸಂಗ್ರಹ ಮಾಡಿದಂಥ ಅನೇಕ ವಸ್ತುಗಳಿದ್ದವು ಅದನ್ನು ಜೋಡಣೆ ಮಾಡುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿದವರು ಆ ಸಂದರ್ಭದಲ್ಲಿ ನಾವು ಅವರ ಹತ್ರ ಹೇಳಿದೆವು ಈ ಮನೆಯಲ್ಲಿ ನಾವು ವಸ್ತು ಸಂಗ್ರಹಾಲಯ ಮಾಡುವಂಥ ಯೋಜನೆ ಉಂಟು ಒಂದು ವೇಳೆ ನೀವು ಈ ವಸ್ತುಗಳನ್ನು ಎಲ್ಲಿಯಾದರೂ ಜೋಡಣೆ ಮಾಡುವುದಿದ್ದರೆ ಇಲ್ಲಿ ಬಂದು ಮಾಡಿ ಅಂತ ಹೇಳಿಕೊಂಡು ಅವರು ಸಂತೋಷಪಟ್ಟು ಈ ನಮ್ಮ ಕಟ್ಟಡದಲ್ಲಿ ಮನೆಯಲ್ಲಿ ಈ ವಸ್ತುಗಳನ್ನು ತಂದು ಜೋಡಣೆ ಮಾಡಿ ಇಟ್ಟಿದ್ದಾರೆ ಹಲವಾರು ಮಂದಿ ಬಂದು ಈಗಾಗಲೇ ಇದನ್ನು ನೋಡಿಕೊಂಡು ಹೋಗಿದ್ದಾರೆ ನಮ್ಮ ಜಿಲ್ಲೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರವಾಸೋದ್ಯಮ ಇಲಾಖೆಯವರು ಬಂದು ನೋಡಿಕೊಂಡು ಹೋಗಿದ್ದಾರೆ ಅವರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಸುಧಾರಣೆ ಅಭಿವೃದ್ಧಿ ಮಾಡುವುದಕ್ಕೋಸ್ಕರ ಈ ಇಂಗ್ರೇಜಿದ ಮ್ಯೂಸಿಯಂ ರೈತರು ಕೃಷಿ ಬೊಕ್ಕ ತೋಟದ ಕೆಲಸಡು ಗಲಸೊಂದಿತ್ತಿನ ಸಾಧನಲು ಅಡ್ಪಿಲ್ದ ಗಲಸಿನ ಸಾಧನಲು ಫೋನ್ ಬೇತಿ ಬೇತಿ ಕ್ಯಾಮರಲು ಟೇಪ್ ರೆಕಾರ್ಡರ್ ಸಂಗೀತ ಸಾಧನಲು ಹಿರಿಯರ ಗಲಸೊಂದಿತ್ತಿನ ದುಂಬುದ ಕಾಲದ ವಸ್ತುಲು ಈ ಮ್ಯೂಸಿಯಂ ಉಂಡು ಸಾಮಾಜಿಕ ಸೇವೆದ ಒಟ್ಟುಗೂ ಪರಂಪರೆದ ಸೊತ್ತುಲಿನ ಜಾಗೃತಿಡ ಕಾತುಂದು ಬೈದಿನ ಸೈಂಟ್ ಆಂಟನಿ ಇಂಗ್ರೇಜಿದ ಆಡಳಿತ ಮಂಡಳಿದ ಕೆಲಸ ಸರ್ವೆಲ್ಲ ಮೆಚ್ಚುನಂಚಿನ ಆದುಂಡು
ಒಡಿಪುದ ಪವರ್ ಸಂಸ್ಥೆ ಈ ಪವರ್ ಪರ್ಬ 2020 ನವೆಂಬರ್ 7 ಬೊಕ್ಕ ಎನ್ಮಗ 8ನೇ ಮಲ್ತದನಂದು ಪವರ್ ಸಂಸ್ಥೆದ ಗುರ್ಕಾರ್ದೆ ಪುಷ್ಪಾಜಿ ರಾವ್ ಪಂತಿರ್ ಆರು ಸುದ್ದಿಕೊಟ್ಟೋಡು ಈ ಬಗೆಟ್ಟು ಪಾತಿರಿಯರು ಪವರ್ ಸಂಸ್ಥೆದ ಗುರ್ಕಾರ್ದಿ ಪುಷ್ಪಾಜಿ ರಾವ್ ಸುದ್ದಿಕೂಟೋಡು ಪಾತಿರ್ದು ನವೆಂಬರ್ 7 ಬೊಕ್ಕ ಎನ್ಮಗ ಈ ಪವರ್ ಪರ್ಬ 2020 8ನೇ ಮಲ್ತದನ ಬಗೆಟ್ಟು ಮಾಹಿತಿ ಕೊರಿಯರು 2018 ಪವರ್ ಪರ್ಪುನು ಸುರುಕು 8ನೇ ಮಲ್ತದಿತ್ತದು ಐತ ಗೆಲ್ಮಿಡ್ 2ನೇ ಬೊಕ್ಕ 3ನೇ ಆವೃತ್ತಿನ ವಿಶಾಲ ಮೈದಾನಡು ನಡಪಾದಿತ್ತಂಡು ಈ ಸರ್ತಿ ಕೊರೋನಾ ಕಾರಣದ್ದು ಪವರ್ ಪರ್ಪದ ಸ್ವರೂಪನು ಬದಲ್ತದು ಅಂತರ್ಜಾಲ powerparba.com ನವೆಂಬರ್ 7 ಬೊಕ್ಕ ಎನ್ಮಗ ದೀವೊಂದೊಂದು ಆರ್ಪಂಡೆರ್ ಪೊಂಜು ಉದ್ಯಮಿಳನ ಉತ್ಪತ್ತಿ ಬೊಕ್ಕ ಸೇವೆಲಿನ ಪ್ರದರ್ಶನ ಬೊಕ್ಕ ಮಾರಿಯರಿಗಾದ ನೂದು ಈ ಅಂಗಡಿಲಿನ ವ್ಯವಸ್ಥೆ ಮಲ್ತದಂಡ ರಾಜ್ಯದ ಬೊಕ್ಕ ನಿರೇಕರೆ ರಾಜ್ಯದ ಪೊಂಜು ಉದ್ಯಮಿಳನ ಉತ್ಪತ್ತಿ ಲೈನ ಕೈಚಾತುರ್ಪು ಪದ್ದಿ ಇಲ್ ಅಲಂಕಾರ ರೆಡಿಮೇಡ್ ವಸ್ತ್ರ ವಿನ್ಯಾಸ ಚಿತ್ರಕಲೆ ಇಂಚಿತ್ತಿನ ಮಾತಾ ಈ ಪವರ್ದ ವಿಶೇಷತೆ ಆದುಂಡೆಂದು ಪುಷ್ಪಾಜಿ ರಾವ್ ಮಾಹಿತಿ ಕೊರಿಯರು ಸಂಸ್ಥೆಯ ಮುಖ್ಯ ಕಾರ್ಯಕ್ರಮಗಳು ಪವರ್ ಪರ್ಬ, ಪವರ್ ಸಮಿಟ್, ಪವರ್ ಸಂತೆ, ಎಂಪವರ್, ಆರ್ ಪವರ್, ವೈ ಪವರ್, ಸ್ಕಿಲ್ ಟ್ರೈನಿಂಗ್, ಎಕ್ಸ್ಪೋಜರ್ ವಿಸಿಟ್. ಇದರಲ್ಲಿ ಮುಖ್ಯವಾಗಿ ಪವರ್ ಪರ್ಬ ನಮ್ಮ ಒಂದು ಸಿಗ್ನೇಚರ್ ಇವೆಂಟ್ ಆಗಿದ್ದು 2016, 2018 ಮತ್ತು 2020ರಲ್ಲಿ ಈ ಕಾರ್ಯಕ್ರಮವು ಮಹಿಳಾ ಉದ್ಯಮಿಗಳ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವುದರಲ್ಲಿ ಯಶಸ್ಸು ಕಂಡಿದೆ. ಈ ಬಾರಿ ಕೋವಿಡ್-19 ಪರಿಣಾಮವಾಗಿ ಮಹಿಳಾ ಉದ್ಯಮಿಗಳ ಉತ್ಪನ್ನಗಳಿಗೆ ಮಾರುಕಟ್ಟೆ ನೀಡುವ ಉದ್ದೇಶದಿಂದ ಈ ಪವರ್ ಪರ್ಬವನ್ನು ಇದೇ ನವೆಂಬರ್ 7 ಮತ್ತು 8ರಂದು ಆಯೋಜಿಸಲಿದ್ದೇವೆ. ಈ ಪರ್ಬ ಸಂಪೂರ್ಣವಾಗಿ ಅಂತರ್ಜಾಲ ಆಧಾರಿತ ಮಾರುಕಟ್ಟೆ ಹೊಂದಿದೆ. ಇದರಿಂದ ಗ್ರಾಹಕರಿಗೆ ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸುವ ಸೌಕರ್ಯ ನೀಡುತ್ತಿದ್ದೇವೆ. ಸಂಯೋಜಕಿ ಡಾಕ್ಟರ್ ಗಾಯತ್ರಿ, ಸುವರ್ಷ, ಸುಗುಣ, ರೇಣು ಜಯರಾಮ್, ತಾರಾ ತಿಮ್ಮಯ್ಯ, ನಿವೇದಿತಾ, ಪಲ್ಲವಿ ಸುದ್ದಿಗುಟ್ಟೊಡಿದ್ದರು. ಒಂದು ರೀತಿ ನಿತ್ತ ತುಳುಸುತ್ತಿಲು ನನ್ನಲಾತ ಸುದ್ದಿ ಬೊಕ್ಕ ಮನೋರಂಜನೆಗಾದದ್ದು ಒಂದಿಪ್ಪುಲೆ ನಮ್ಮ ಕುಡ್ಲ ನ್ಯೂಸ್ 24x7 ಇಂದು ವಿಶ್ವಾಸದ ಪ್ರತಿಬಿಂಬ.